ಬೊಳಂತಿಮೊಗರು ಹಿರಿಯ ಪ್ರಾಥಮಿಕ ಶಾಲೆ, ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ, ಶಿಕ್ಷಕ ರಕ್ಷಕ ಸಮಿತಿ ಸಹಯೋಗದಲ್ಲಿ ಶಾಲಾ ಅಮೃತ ಸಂಭ್ರಮ, ಬಯಲು ರಂಗಮಂದಿರ ಅಮೃತ ಕಲಶ ಹಾಗೂ 2 ತರಗತಿ ಕೊಠಡಿಗಳ ಶಾಲಾರ್ಪಣೆ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಜಂಟಿ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಮಾಜಿ ಸಚಿವ ಬಿ ರಮನಾಥ್ ರೈಯವರು ಮಾತನಾಡಿ, ಎಂಆರ್ಪಿಎಲ್ ಸಂಸ್ಥೆಯಿಂದ ಹಲವಾರು ಅನುದಾನ ನೀಡುವ ಮೂಲಕ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಶ್ರಮಿಸ್ತಾ ಇದೆ. ಇದೀಗ ಇಲ್ಲಿ ಎಂಆರ್ಪಿಎಲ್ ವತಿಯಿಂದ ಶಾಲಾ ಕೊಠಡಿ ನಿರ್ಮಾಣಗೊಂಡಿದೆ ಅಂತ ಹೇಳಿದರು. ಸಿಎಸ್ಆರ್ ಫಂಡಿನಿಂದ ಎಂಆರ್ಪಿಎಲ್ ಸಂಸ್ಥೆ ಕೊಡಲ್ಪಟ್ಟಂತ ಶಾಲಾ ಕೊಠಡಿ ರಂಗಮಂದಿರ ಇದರ ಉದ್ಘಾಟನೆ ಕಾರ್ಯಕ್ರಮ ಕೂಡ ಇತ್ತು. ಪರಿಸರ ಇಲಾಖೆ ನನ್ನ ಇಲಾಖೆ ಆಗಿತ್ತು, ಹಿಂದೆ ಅರಣ್ಯ ಮತ್ತು ಪರಿಸರ ಖಾತೆ. ನಮಗೂ ಎಂಆರ್ಪಿಎಲ್ ಸಂಸ್ಥೆ ಅಂತ ಅನೇಕ ಸಂಸ್ಥೆಗಳಿಗೆ ಒಂದು ರೀತಿ ಸಂಬಂಧ ಇತ್ತು. ಸಿಎಸ್ಆರ್ ಫಂಡ್ ಬಹುಶಃ ನಾನು ಬಂಟ್ವಾಳ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಸಿಎಸ್ಆರ್ ಫಂಡ್ ತಗೊಂಡವನು ನಾನು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನನಗೆ ಪರಿಸರ ಅಧಿಕಾರಿ ಒಬ್ಬ ಪುರಾಣಿಕ್ ಅಂತ ಇದ್ದರು. ಅವ್ರಿಗೆಲ್ಲ ಕಂಪನಿಗಳ ಜೊತೆ ಒಳ್ಳೆಯ ಬಾಂಧವ್ಯ ಕೂಡ ಇತ್ತು. ಆ ಕಾರಣಕ್ಕಾಗಿ ಬಹುಶಃ ನಾನು ಅದೆಷ್ಟೋ ಶಾಲೆಗಳಿಗೆ ಶೌಚಾಲಯ ಇರ್ಬೋದು, ಹೈಮಾಸ್ ಲೈಟ್ ಇರ್ಬೋದು, ಇನ್ನಿತರ ಅನೇಕ ವ್ಯವಸ್ಥೆಗಳು ಎಂಆರ್ಪಿಎಲ್ ಸಂಸ್ಥೆಯಿಂದ ನಾನು ಕೊಡಿಸಲಿಕ್ಕೆ ನನಗೆ ಅವಕಾಶ ಆಗಿದೆ. ಎಂಆರ್ಪಿಎಲ್ ಮುಖ್ಯ ಮಹಾಪ್ರಬಂಧಕ ಯೋಗೇಶ್ ನಾಯ್ಕ್ ಅವರು ಮಾತನಾಡಿ, ಎಂಆರ್ಪಿಎಲ್ ಸಂಸ್ಥೆ ತನ್ನ ಲಾಭಾಂಶದಲ್ಲಿ ಅಭಿವೃದ್ಧಿಗೆ ವಿನಿಯೋಗಿಸ್ತಾ ಇದೆ. ಕನ್ನಡ ಶಾಲೆಗಳು ಇನ್ನಷ್ಟು ಅಭಿವೃದ್ಧಿ ಹೊಂದಬೇಕು. ಕನ್ನಡ ಶಾಲೆಯಲ್ಲಿ ಕಲಿತವರು ಜೀವನದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿದರು. ಎಂಆರ್ಪಿಎಲ್ ಸಂಸ್ಥೆ ತಮ್ಮ ಲಾಭಾಂಶದ ಸರ್ಟನ್ ಪರ್ಸೆಂಟೇಜನ್ನು ಈ CSR ಆಕ್ಟಿವಿಟಿಗೆ ಅಂತ ನಾವು ಸ್ಪೆಂಡ್ ಮಾಡಲಿಕ್ಕೆ ಉಂಟು. ಆ ನಿಟ್ಟಿನಲ್ಲಿ ನಾವು ಈ ಶಾಲೆಗೆ 2 ಕಟ್ಟಡ ಮತ್ತು ಈ ರಂಗಮಂದಿರವನ್ನು ಸ್ಪಾನ್ಸರ್ ಮಾಡಿದ್ದೇವೆ 25 ಲಕ್ಷ ಕೊಟ್ಟು. ಆದರೆ ಇದರಲ್ಲಿ ಎಲ್ಲರ ಸಹಕಾರ, ಈಗ ನಾನು ಇಲ್ಲಿ ನೋಡ್ತಾ ಇದ್ದೇನೆ, ತುಂಬ ಸಂತೋಷ ಆಗ್ತಾ ಉಂಟು. ಎಲ್ಲರೂ ನೀವು ಒಟ್ಟಾಗಿ ಇದನ್ನು ನಡೆಸಿಕೊಟ್ಟಿದ್ದೀರಿ. ಬಹಳ ಚಂದವಾಗಿ 2 ಕೊಠಡಿಗಳು, ಈ ರಂಗಮಂದಿರವನ್ನು ನಿರ್ಮಾಣ ಮಾಡಿದ್ದೇವೆ. ನಮ್ಮ ಕಾಂಟ್ರಾಕ್ಟರ್ ಸಹ ಇಲ್ಲಿ ಇದ್ದಾರೆ, ಅವರು ಸಹ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ರಿಗೂ ನಾನು ವಂದನೆಗಳನ್ನು ನೀಡಲು ಬಯಸುತ್ತೇನೆ. ಇನ್ನೊಂದು ವಿಷಯ ಹೇಳಿದರೆ, ನಾನು ಕೂಡ ಸಹಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣವನ್ನು ಅಭ್ಯಾಸ ಮಾಡಿದ್ದೇನೆ, ಕನ್ನಡ ಮೀಡಿಯಮಲ್ಲಿ. ಹಾಗೆ ಮಕ್ಕಳು ಮುಂದೆ ನಾನು ಕನ್ನಡ ಮೀಡಿಯಮಲ್ಲಿ ಕಲಿತದ್ದು ಇನ್ನೂ ಹೆಚ್ಚು ಏನು ನನಗೆ ಸಾಧಿಸಲಿಕ್ಕೆ ಆಗುವುದಿಲ್ಲ ಹಾಗೆಲ್ಲ ಅಂತ ಎಣಿಸಬಾರದು. ಉದ್ಯಮಿ ಸುಬ್ರಾಯ ಪೈ ಹಾಗೂ ಉದ್ಯಮಿ ದಿವಾಕರ್ ದಾಸ್ ನೇರ್ಲಾಜಿ ಹಾಗೂ ಎಂಆರ್ಪಿಎಲ್ ಮುಖ್ಯ ಮಹಾಪ್ರಬಂಧಕ ಯೋಗೇಶ್ ನಾಯ್ಕ್ ಅವರು ತರಗತಿ ಕೊಠಡಿಯನ್ನ ಉದ್ಘಾಟಿಸಿದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ದಮಯಂತಿ ಅವರು ಉದ್ದಚಿಕಿತಾ ಬಿಟ್ಟನ್ನ ಉದ್ಘಾಟಿಸಿದರು. ವಿಟ್ಲ ಪಟ್ಟಣ ಪಂಚಾಯಿತಿ ಸದಸ್ಯ ಹಸೀನಾರ್ ನೆಲ್ಲಿಗುಡ್ಡೆ ಗ್ರಂಥಾಲಯವನ್ನ ಉದ್ಘಾಟಿಸಿದರು. ಸದಸ್ಯೆ ಇಂದಿರಾ ಅಡ್ಯಾಳಿ ನೀರಿನ ಕೈ ತೊಳೆಯುವ ಘಟಕವನ್ನ ಉದ್ಘಾಟಿಸಿದರು. ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿದ ದಾನಿಗಳನ್ನ ಹಾಗೂ ಸ್ಥಳೀಯರನ್ನ ಈ ಸಂದರ್ಭ ಸನ್ಮಾನಿಸಲಾಯಿತು. ಈ ಸಂದರ್ಭ ವಿಟ್ಲ ಪಟ್ಟಣ ಪಂಚಾಯತ್ ಸದಸ್ಯೆ ಲತಾ ಅಶೋಕ್, ವಿಟ್ಲ ಅಧ್ಯಾಪಕ ಸಹಕಾರಿ ಸಂಘದ ಅಧ್ಯಕ್ಷ ಮೋನಪ್ಪ ಕೆ, ವ್ಯವಸ್ಥಾಪಕ ಕೃಷ್ಣ ಪ್ರಕಾಶ್, ಉಪಾಧ್ಯಕ್ಷ ರಾಜೇಂದ್ರ ರೈ ಅಳಿಕೆ, ನಿವೃತ್ತ ಶಿಕ್ಷಕ ಪಿಡಿ ಶೆಟ್ಟಿ ವನಭೋಜನ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಕೆಟಿ ಶೈಲಜಾ ಭಟ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯೆ ಜೂಲಿಯಾನಾ ಮೇರಿ ಲೋಬೋ, ವಿಟ್ಲ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅರುಣಿಂ ವಿಟ್ಲ, ಹನೀಫ್ ಸಾ ಅದಿ, ಎಂಆರ್ಪಿಎಲ್ನ ಶ್ರೀಶಾ, ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಪುರಂದರ ಅಂಚನ್, ಕಟ್ಟಡ ರಚನಾ ಸಮಿತಿ ಅಧ್ಯಕ್ಷ ವಿಶ್ವನಾಥ್ ನಾಯ್ತೊಟ್ಟು, ಪ್ರೌಢಶಾಲಾ ವಿಭಾಗದ ಎಸ್ಡಿಎಂಸಿ ಕಾರ್ಯಾಧ್ಯಕ್ಷ ಜಗದೀಶ್ ಚಂದ್ರಗೌಡ, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ ನಾರಾಯಣಗೌಡ, ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕ ಸಂಜೀವ್ ಹೆಚ್, ವಿಠಲ ನಾಯಕ್, ಪ್ರಭಾರ ಮುಖ್ಯ ಶಿಕ್ಷಕ ಅನಿಲ್ ವಡಗೇರಿ, ಕೇಶವಯ್ಯ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.